ಶಬರಿಮಲೆಯ ಕ್ಷೇತ್ರಕ್ಕೆ ಮಹಿಳೆಯರ ಪ್ರವೇಶ ಹಿನ್ನೆಲೆಯಲ್ಲಿ ವಿವಾದ ಉಂಟಾಗಿದ್ದು, ಈ ಕುರಿತು ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಹೇಳಿದರು. ಈ ಕುರಿತು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು, ಧಾರ್ಮಿಕತೆಗೆ ಸಂಬಂಧಪಟ್ಟಂತೆ ಸಂಪ್ರದಾಯ ಉಳಿಸಿಕೊಳ್ಳಬೇಕು. ಕೇಂದ್ರ ಸರ್ಕಾರಕ್ಕೆ ನಿಜವಾದ ಕಾಳಜಿ ಇದ್ದಲ್ಲಿ ಸಂಪ್ರದಾಯ ಕಾಪಾಡಬೇಕಾಗಿತ್ತು. ಇದನ್ನ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಬೇಕು. ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ರಾಜಕೀಯ ಮಾಡುತ್ತಿದೆ. ಇದರಿಂದ ನಾವು ಅಣ್ಣ ತಮ್ಮಂದಿರ ನಡುವೆ ಬಿರುಕು ಉಂಟು ಮಾಡುವ ಕೆಲಸವನ್ನ ಬಿಜೆಪಿ ಮಾಡುತ್ತಿದೆ ಎಂದು ತಿಳಿಸಿದ್ರು. ಹೇಗೆ ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ ವಿಚಾರವನ್ನು ಎಲ್ಲ ಧಾರ್ಮಿಕ ಮುಖಂಡರನ್ನು ಕರೆಸಿಕೊಂಡು ಇದರಲ್ಲಿ ಜಾಸ್ತಿ ಕೋರ್ಟ್ನ ಇಂಟರ್ಫಿಯರ್ ಮಾಡಿದ ರೀತಿಯಲ್ಲಿ ನೋಡುವಂಥ ಜವಾಬ್ದಾರಿ ಅದು ಕೇಂದ್ರ ಸರ್ಕಾರಕ್ಕೆ ಇವತ್ತು ಇದೆ. ಆ ಕೆಲಸವನ್ನು ಕೇಂದ್ರ ಸರ್ಕಾರ ಇವತ್ತು ಮಾಡಬೇಕಂತೇಳಿ ಆಸ್ ಅ ಪ್ರಜೆ ಮತ್ತು ನಮಗೆ ಕೂಡ ಅದರ ಮೇಲೆ ವಿಶೇಷವಾದ ಆ ಒಂದು ಧಾರ್ಮಿಕ ಕೇಂದ್ರ ಮೇಲೆ ಗೌರವವಿದ್ದ ಕಾರಣ ಹೇಳುವಂಥ ವಿಚಾರ. ಇಂಥ ಒಂದು ವಿಶ್ವದಲ್ಲೇ ಇಂಥ ಒಂದು ಸೌಹಾರ್ದತೆಯ ಧಾರ್ಮಿಕ ಕೇಂದ್ರ ಭವಿಷ್ಯತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟ ಬಹಳಷ್ಟು ವರ್ಷಗಳಿಂದ ಇವತ್ತು ಪ್ರತಿ ವರ್ಷ ಕೂಡ ಹೋಗುವಂಥ ಗುರುಸ್ವಾಮಿಗಳಂತವ್ರು ಇದ್ದಾರೆ. ಅದಕ್ಕಿಂತ ದೊಡ್ಡ ಮಟ್ಟದ ಧಾರ್ಮಿಕ ಮುಖಂಡರಿದ್ದಾರೆ. ಕರೆಸಿಕೊಂಡು ಹೌದು ಇದು ಇಲ್ಲಿ ಏನು ವಿಚಾರ ಇಲ್ಲ, ಅಲ್ಲಿ ಇವರೇ ಯಾಕೆ ಧರಣಿ ಮಾಡಬೇಕು, ಇವರಕ್ಕೆ ಗಲಾಟೆ ಮಾಡಬೇಕು, ಇವರೇಕೆ ವಿಚಾರ ಎತ್ತಬೇಕು, ಯಾಕೆ ಇಲ್ಲಿ ಬಂದು ಮಾತಾಡೋದು ನೋಡಿ. ಇಲ್ಲ 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 ನಾನು ಹೇಳಲಿಕ್ಕೆ ಅಟ್ ಎನಿ ಟೈಮ್ ದೇ ಕೂಡ ಸ್ಟಾಪ್ ದಿಸ್. ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರೆ ನಮ್ಗೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಲ್ವಾ. ಇವತ್ತು ಇಟ್ ಇಸ್ ದೇರ್ ಐಡಲ್, ಅವ್ರ ಪಾರ್ಟಿ ಐಡಿಯಾಲಜಿ ಪ್ರಕಾರ ಏನು ಹೋಗ್ತದೆ ಅದರ ಪ್ರಕಾರ ನಡ್ಕೊಂಡು. ಇದು ದಕ್ಷಿಣ ಕನ್ನಡ ಮೂಲದ ವಿಜಯ ಬ್ಯಾಂಕ್ ಅನ್ನ ನಷ್ಟದಲ್ಲಿರುವ ಗುಜರಾತ್ ಮೂಲದ ಬ್ಯಾಂಕ್ ಆಫ್ ಬರೋಡಾದೊಂದಿಗೆ ವಿಲೀನಗೊಳಿಸುವ ಕೇಂದ್ರ ಸರ್ಕಾರದ ಪ್ರಕ್ರಿಯೆಗೆ ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಆದರೆ ಪ್ರಧಾನಿಯವರು ತನ್ನ ತವರು ರಾಜ್ಯದ ಬ್ಯಾಂಕ್ ಅನ್ನ ಉಳಿಸುವ ಸಲುವಾಗಿ ವಿಜಯ ಬ್ಯಾಂಕ್ ಅನ್ನ ವಿಲೀನಗೊಳಿಸಲು ಮುಂದಾಗಿದ್ದಾರೆ. ಇದರ ವಿರುದ್ಧ ನಮ್ಮ ಸಂಸದರು ಮತ್ತು ಬಿಜೆಪಿಗರು ಧ್ವನಿ ಎತ್ತದಿರುವುದು ವಿಪರ್ಯಾಸ ಎಂದು ಸಚಿವ ಖಾದರ್ ಹೇಳಿದರು. ಸ್ಟೇಟಸ್ ತಗೊಳ್ಬೇಕಿದ್ದಲ್ಲ. ಈ 3 ಬ್ಯಾಂಕಲ್ಲಿ ಯಾವುದು ನಂಬರ್ 1 ಬ್ಯಾಂಕ್, ಯಾರ್ದು ಚೆನ್ನಾಗಿ ಆಡಳಿತ ಅಡ್ಮಿನಿಸ್ಟ್ರೇಷನ್ ಯಾರು ಚೆನ್ನಾಗಿ ಮಾಡಿದ್ರು ಆ ಬ್ಯಾಂಕದ ಹೆಸರದ್ದು ಇವತ್ತು ತರಬೇಕಲ್ಲ. 3,000 ಲಾಸಲ್ಲಿರುವಂಥ ಬ್ಯಾಂಕಿಗೆ 200 ಕೋಟಿ ಲಾಭ ಇರುವಂಥ ಬ್ಯಾಂಕನ್ನು ಹೋಗಿ ಅವರು ಸೇರಿಸಿ ಇದರ ಲಾಭ ಎಲ್ಲ ತಗೊಂಡು ಅದಕ್ಕೆ ಹೆಸರು ಕೊಡ್ತಾರೆ ಅಂತ ಹೇಳಿದರೆ ಇವತ್ತು ಉದ್ದೇಶ ಏನಂತ ನಮಗೆ ಬಾರ್ ಕ್ಲಾರಿಫಿಕೇಶನ್ ಕೇಳಬೇಕಾಗ್ತದೆ. ಆದ ಕಾರಣ ಇದರ ಬಗ್ಗೆ ಜನಪ್ರತಿ ಸಂಸದರು, ನಮ್ಮ ರಾಜ್ಯದ ಸಚಿವರು, ನಮ್ಮ ಸಂಸದರು ಕೂಡ ಧ್ವನಿ ಎತ್ತಬೇಕಂತೇಳಿ ಜಿಲ್ಲೆ ಜನತೆಯ ಪರವಾಗಿ ನಾನು ಹೇಳಲಿಕ್ಕೆ ಬಯಸುವುದು. ಯಾವುದು ಇವತ್ತು ಕ್ವಾಲಿಫಿಕೇಷನ್ NPS ಎಷ್ಟು ಯಾರ್ಯಾರು ಇವತ್ತು ಬ್ಯಾಂಕಿಗೆ ಮೋಸ ಬಹಿರಂಗಪಡಿಸಿ, ಯಾವ ಬರೋಡಾ ಬ್ಯಾಂಕಿಗೆ ಯಾರು ಮೋಸ ಮಾಡಿ ಹೋಗಿದ್ದಾರೆ, ದೇನಾ ಬ್ಯಾಂಕಿಗೆ ಯಾರು ಮೋಸ ಮಾಡಿ ಹೋಗಿದ್ದಾರೆ, ಅದೇ ರೀತಿ ನಮ್ಮ ಇದಕ್ಕೆ ನಮ್ಮ ವಿಜಯದ್ದು ಈ 3 ಇವರು ಸ್ಟೇಟಸ್ ಡಿಕ್ಲೇರ್ ಮಾಡಲಿ. ಯಾವುದು ಇಲ್ಲ ಕೇಳಲಿಕ್ಕೆ ಸರ್ವಾಧಿಕಾರ ನೀತಿಯ. ರಾಜ್ಯ ಸರ್ಕಾರ ಈಗಾಗಲೇ ರೈತರ ಸಾಲ ಮನ್ನಾ ಪ್ರಕ್ರಿಯೆಯನ್ನ ತ್ವರಿತಗೊಳಿಸಿದ. ಆದರೆ ಬಿಜೆಪಿ ರಾಜಕೀಯ ಕಾರಣಕ್ಕಾಗಿ ಸಾಲ ಮನ್ನಾವನ್ನ ವಿರೋಧಿಸಿದೆ ಎಂದು ತಿಳಿಸಿದ್ರು. 67,627 ರೈತರಿಗೆ ಸುಮಾರು 562.13 ಕೋಟಿ ಸಾಲ ಮನ್ನಾ ಇವತ್ತು ಘೋಷಣೆಯಾಗಿದೆ. ಇಷ್ಟು ರೈತರು ಇದರಲ್ಲಿ ಒಳಪಡ್ತಾರೆ. ಇದರಲ್ಲಿ 9,798 ರೈತರ 3 ಹಂತದ ವೆರಿಫಿಕೇಷನ್ ಮುಗಿದು ಅವರ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ. ಕಾರಣ ಈಗಾಗಲೇ 96.68 96.68 ಕ್ರೋಸ್ ಇವತ್ತು ಬಿಡುಗಡೆ ಆಗಿದೆ. ಸೊ ಇವತ್ತು ಪ್ರತಿಪಕ್ಷಗಳು ಸಾಲ ಮನ್ನಾ ಯಾವುದು ಆಗಲಿಲ್ಲ ಅಂತೇಳಿ ಬಹುಶಃ ಇದು ಜನರ ಮಧ್ಯೆ ಒಂದು ಗೊಂದಲ ಸೃಷ್ಟಿಸುವಂಥದ್ದು. ಇವರಿಗೆ ಯಾವುದು ಕೂಡ ಮಾಡಲಿಕ್ಕೆ ಆಗಲಿಲ್ಲ. ಕೇಂದ್ರದಲ್ಲಿ ಇವತ್ತು ಒಂದೇ ಒಂದು ಸಾಲ ಮನ್ನಾದ ಇವತ್ತು ಪ್ರಸ್ತಾವನೆ ಇಲ್ಲ. ಇವತ್ತು ರೈತರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಬಹುಶಃ ಇವತ್ತು ದೇಶಕ್ಕೆ ಮಾದರಿಯಾಗಿ ಈ ಒಂದು ಸಾಲ ಯೋಜನೆ ತಂದ ರೂಪದಲ್ಲಿ ಇವತ್ತು ಹಂತ ಹಂತವಾಗಿ ಇವತ್ತು ಬಹುಶಃ ಈ ಕಾರ್ಯಕ್ರಮ ನಡ್ಕೊಂಡು ಬಂದಿದೆ. 9,798 ಮತ್ತು ಇದು ಡ್ಯೂ ಡೇಟ್ ಆಗುವಾಗ ಸಾಲ ಮನ್ನಾ ಆಗುವಂಥದ್ದು.